ನಮಸ್ಕಾರ ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವಂತೆ ರಷ್ಯಾ ಉಕ್ರೇನ್ ನಡುವಿನ ಸಮರ ಈಗ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಜೊತೆಗೆ ಜಾಗತಿಕ ಬಲಾಢ್ಯ ರಾಷ್ಟ್ರಗಳ ಎಚ್ಚರಿಕೆಗೂ ಕಿಮ್ಮತ್ತಿನ ಬೆಲೆಯನ್ನ ನೀಡಿದಂತಹ ರಷ್ಯಾ ಯುದ್ಧ ಸ್ವರೂಪವನ್ನ ತೀವ್ರ ಸ್ವರೂಪಕ್ಕೆ ತಿರುಗಿಸಿದೆ. ಎರಡೂ ಕಡೆಯ ಸೇನೆಯಲ್ಲಿ ಅನೇಕ ಸಾವು ನೋವು ಸಂಭವಿಸಿದ್ದು ಯುದ್ಧ ಮಾತ್ರ ನಿಲ್ಲುವ ಹಂತಕ್ಕೆ ಕಾಣ್ತಾ ಇಲ್ಲ. ಈ ಕುರಿತು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಸಹಿತ ಹಲವು ರಾಷ್ಟ್ರಗಳ ನಾಯಕರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏತನ್ಮಧ್ಯೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯ ಬಳಿಯೂ ರಷ್ಯಾಕ್ಕೆ ಯುದ್ಧವನ್ನ ನಿಲುಗಡೆಗೆ ಮನವಿ ಮಾಡುವಂತೆ ಹೇಳಲು ಕಾರಣವೇನು? ಬನ್ನಿ ಈ ಪ್ರಮುಖ ವಿಚಾರಗಳನ್ನೆಲ್ಲ ನಾವು ಅರಿಯೋಣ. ಪ್ರಿಯ ವೀಕ್ಷಕರೇ, ರಷ್ಯಾ ಉಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧ ಪ್ರಸ್ತುತ ಯುರೋಪ್ ಖಂಡದಲ್ಲಿಯೇ ಭೀಕರವಾಗಿದೆ. ರಷ್ಯಾ ದಾಳಿಯಿಂದ 40 ಯೋಧರು ಮೃತಪಟ್ಟಿದ್ದು, ಜೊತೆಗೆ 10 ನಾಗರಿಕರು ಕೂಡ ಹತರಾಗಿದ್ದಾರೆ. ಏತನ್ಮಧ್ಯೆ ಭರ್ಜರಿಯಾಗಿಯೇ ಪ್ರತಿದಾಳಿಯನ್ನ ನಡೆಸಿರುವಂತಹ ಉಕ್ರೇನ್ ಕೂಡ ರಷ್ಯಾ ಸೇನೆಯ 50 ಸೈನಿಕರನ್ನ ಹೊಡೆದುರುಳಿಸಿದೆ ಅಂತ ಉಕ್ರೇನ್ ವಕ್ತಾರರೊಬ್ಬರು ತಿಳಿಸಿದ್ದಾರೆ. ವೀಕ್ಷಕ ಮಿತ್ರರೇ, ಉಕ್ರೇನ್ ಪೊಲೀಸ್ ಇಲಾಖೆ ಮಾಹಿತಿ ಪ್ರಕಾರ ರಷ್ಯಾ ಸೇನೆ 203 ವಿವಿಧ ರೀತಿಯ ದಾಳಿಗಳನ್ನ ಉಕ್ರೇನ್ ಮೇಲೆ ನಡೆಸಿದೆ. ರಷ್ಯಾವು ಒಟ್ಟು 74 ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಿದ್ದು, ಈ ಪೈಕಿ 11 ವಾಯುಸೇನಾ ನೆಲೆ ಹಾಗೂ 63 ಭೂಸೇನಾ ನೆಲೆಗಳಾಗಿವೆ. ವೀಕ್ಷಕರೇ, ಅದರೊಂದಿಗೆ ರಷ್ಯಾವು ಉಕ್ರೇನ್ನ ಕೈವ್ನಲ್ಲಿರುವಂತಹ ವಾಯುಸೇನೆಯ ಮೇಲೆ ದಾಳಿಯನ್ನ ನಡೆಸಿದ್ದು, ರಷ್ಯಾದ 3 ಯುದ್ಧ ವಿಮಾನಗಳನ್ನ ಉಕ್ರೇನ್ ಹೊಡೆದುರುಳಿಸಿದೆ ಅಂತ ತಿಳಿಸಿದೆ. ವೀಕ್ಷಕರೇ ಮಿತ್ರರೇ, ಉಕ್ರೇನ್ ಈಗ ಮತ್ತೊಂದು ಮಹತ್ವದ ಉಪಾಯವನ್ನ ಮಾಡಿದ್ದು, ರಷ್ಯಾವನ್ನ ನಿಯಂತ್ರಿಸಲು ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಮಾತ್ರ ಸಾಧ್ಯ ಎಂದರಿತಿರುವಂತಹ ಉಕ್ರೇನ್ ಈಗ ಯುದ್ಧ ಸ್ಥಗಿತಗೊಳಿಸಲು ರಷ್ಯಾಕ್ಕೆ ತಿಳಿಸುವಂತೆ ಭಾರತಕ್ಕೆ ಅಂಗಲಾಚುತ್ತಿದೆ. ವೀಕ್ಷಕರೇ, ಅಧ್ಯಕ್ಷ ಜೋ ಬೈಡೆನ್ ನೇತೃತ್ವದ ಅಮೆರಿಕ ಹಾಗೂ ಎಮ್ಯಾನ್ಯುಯಲ್ ಮೈಕ್ರೋ ನೇತೃತ್ವದ ಫ್ರಾನ್ಸ್ ಹಾಗೂ ಬೋರಿಸ್ ಜಾನ್ಸನ್ ನೇತೃತ್ವದ ಬ್ರಿಟನ್ ಸರ್ಕಾರಗಳು ಈಗಾಗಲೇ ಉಕ್ರೇನ್ ಪರ ವಹಿಸಿದ್ದು, ಆದರೆ ಭಾರತ ರಷ್ಯಾದ ಮಿತ್ರ ರಾಷ್ಟ್ರವಾದರೂ ಸದ್ಯ ತಟಸ್ಥ ನೀತಿಯನ್ನ ಅನುಸರಿಸ್ತಾ ಇದೆ ಹಾಗೂ ಇದನ್ನ ರಷ್ಯಾ ಕೂಡ ಸ್ವಾಗತಿಸಿದೆ. ಪ್ರಿಯ ಮಿತ್ರರೇ, ಜಾಗತಿಕ ರಾಷ್ಟ್ರಗಳಿಗೆ ಜಾಗತಿಕ ಸೂಪರ್ ಪವರ್ ಆದಂತಹ ಭಾರತದ ಪ್ರಧಾನಿ ಮೋದಿಯವರ ಸಾಮರ್ಥ್ಯದ ಅರಿವಿದ್ದು, ಜೊತೆಗೆ ರಷ್ಯಾವನ್ನ ನಿಯಂತ್ರಿಸುವಂತಹ ಸಾಮರ್ಥ್ಯ ಭಾರತಕ್ಕಿರುವುದರಿಂದ ಅಮೆರಿಕ, ಚೀನಾ ಸಹಿತ ವಿವಿಧ ರಾಷ್ಟ್ರಗಳು ಯುದ್ಧ ತಡೆಗೆ ಅಂಗಲಾಚುತ್ತಿದ್ದಾರೆ. ವೀಕ್ಷಕರೇ, ಕೇಂದ್ರ ಸರ್ಕಾರದ ಮೂಲಗಳಿಂದ ದೊರೆತಂತಹ ಮಾಹಿತಿ ಅನ್ವಯ ಇಂದು ತಡರಾತ್ರಿಯ ಒಳಗೆ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆ ಮಾತನಾಡಿ ಯುದ್ಧ ನಿಲುಗಡೆ ಕುರಿತು ಮಾತನಾಡಲಿದ್ದಾರೆ ಅಂತ ತಿಳಿದು ಬಂದಿದೆ. ಪ್ರಿಯ ವೀಕ್ಷಕರೇ, ರಷ್ಯಾ ಉಕ್ರೇನ್ ನಡುವಿನ ಯುದ್ಧದಿಂದ ಭಾರತದ ರಫ್ತು ಮತ್ತು ಆಮದು ಮೇಲೂ ಹೊಡೆತ ಬೀಳಲಿದ್ದು, ಆರ್ಥಿಕ ವಹಿವಾಟು ಕೆಲ ಸಮಯದವರೆಗೆ ಕೊಂಚ ಏರುಪೇರು ಉಂಟಾಗುವಂತಹ ಸಾಧ್ಯತೆಯೂ ಇದೆ. ಭಾರತ ಸರ್ಕಾರ ಕೂಡ ಉಕ್ರೇನ್ನಲ್ಲಿ ನೆಲೆಸಿರುವಂತಹ ತನ್ನ ಪ್ರಜೆಗಳಿಗೆ ಹೆಲ್ಪ್ ಲೈನ್ ಅನ್ನು ತೆರೆದಿದ್ದು, ಎಲ್ಲ ನೆರವಿಗೂ ಕೂಡ ಮುಂದಾಗಿದೆ. ಸದ್ಯ ಮುಂದಿನ ಪರಿಸ್ಥಿತಿ ಕಾದು ನೋಡಬೇಕಿದೆ. ವೀಕ್ಷಕರೇ, ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.